ಟ್ವಿಟರ್ ಐಡಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಐದು ಪಕ್ಕ ಟ್ವಿಟರ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಕಲು ನಿಕಲ್ನ ಟ್ವಿಟರ್ದ ವಾಲ್ ಬರ್ಕೊಂಡು ವಾಲ್ದ ತಿರ್ತು ರೈಟ್ ಸೈಡ್ ತಿರ್ತು ಒಂದು ಬ್ಲೂ ಕಲರ್ದ ಒಂದು ಪ್ಲಸ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ತಾ ಇವಾಗ ನಿಕಲಿಗೆ ಲ್ಯಾಂಗ್ವೇಜ್ ಗೊತ್ತೊಂದಿವಲ್ಲ ಹೋಗ್ಬೋಡ ಲ್ಯಾಂಗ್ವೇಜ್ ಆಮೇಲೆ ಫಸ್ಟ್ ಇದು ಟ್ವಿಟರ್ ಬಂದು ಹ್ಯಾಶ್ ಟ್ಯಾಗ್ ಬಂದು ಹ್ಯಾಶ್ ಟ್ಯಾಗ್ ಟೈಪ್ ಮಾಡ್ಕೊಳ್ಳಿ. ಇದು ಹ್ಯಾಶ್ ಟ್ಯಾಗ್ ಏನ ಬಂದ ತುಳು ಅಫಿಷಿಯಲ್ ಇನ್ KAKL ಅಲ್ಲ ಅಲ್ಲಿ ಬರ್ಕೊಂಡು ಈ ಕಡೆ ಕೈ ಕ್ಲಿಕ್ ಮಾಡ್ತಾರಲ್ಲ ಹಾಕೊಂಡು ಒಂದು ನಮ್ಮ ಹ್ಯಾಶ್ ಟ್ಯಾಗ್ ಐದು ಪಕ್ಕ ನಮಕ್ ದಾದ ಮೆಸೇಜ್ ಬರೆಯಾರ ಒಂದು ಅವೇನು ಬರೆಯವಲ್ಲಿ ಬರೆಯೋದಿಲ್ಲ ತುಳು ಭಾಷೆಗೆ ಮಾನ್ಯತೆ ಕೊರ್ಲೆ ಐದು ಪಕ್ಕ ಏನು ಹೇಳ್ಕೊಡ್ಬಂದ ನಮ್ಮ ಎರೆಗೆ ಟ್ಯಾಗ್ ಮಾಡ್ಕೊಂಡು ನಮ್ಮ MP ಎರೆಗೆ ಟ್ಯಾಗ್ ಮಾಡ್ಕೊಳ್ಳಿ. ಇತ್ತ ಯಾನ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡೋದಲ್ಲ CM ಆಫ್ ಕರ್ನಾಟಕ ಅಲ್ಲಿ ಬರ್ತದೆ ಐ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಹಾಕೊಂಡು ಕೂಡ ನೆಕ್ಸ್ಟ್ ನಮಗೆ ಕೇರಳದಲ್ಲ ಬೋರ್ಡು ಅಂಚೆ ಕೇರಳದ CMನ ID ಯೂಸರ್ ನೇಮ್ ಮೆನ್ಷನ್ ಬಂದಂಡ ವಿಜಯನ್ ಪಿನರಾಯಿ ಬಂದು ಟೈಪ್ ಮಾಡಿ ಬರ್ಕೊಂಡು ವಿಜಯನ್ ಪಿನರಾಯಿ ಬಂದೆ ಐ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಹಾಕೊಂಡು ಐಡಾಗ ಮಿತ್ತ ಟ್ವೀಟ್ ಬಂದ್ರೆ ನೀರಿ ಐಕ್ ಓಕೆ ಕೊಡ್ಲಿ ಮೂರು ತಿರ್ತಿದ ಅಕ್ಷರಗಳು ಉಂಡು ಏತ ಅಕ್ಷರಗಳು ಬಂದ ತಿರ್ತೊಂದು ರೌಂಡ್ ಮಾರ್ಕ್ ಬರೀತದಲ್ಲ ಏತ ಅಕ್ಷರ ಬರೆಯೋಲಿ ಬಂದ ಒಂದು ಆಪ್ಷನ್ ಉಂಡು. ಇದು ಟ್ವೀಟ್ ಕೊಡ್ಲಿ ಮಿತ್ತದ ಇದು ನಿಕಲ್ನ ಮಲ್ತಿನ ಟ್ವೀಟ್ ಹಾಕೊಂಡು ಟ್ವೀಟ್ ಆಗಿ ನಿಕಲ್ನ ವರ್ಲ್ಡ್ ಬತ್ತು ಉಪ್ಕೊಂಡು ತೂವಲಿ ಈಗ ಕುಡಲಿ ಟ್ವೀಟ್ ಬೋರ್ಡ್ ಮಲ್ಪತ್ತೆ ಅಲ್ಲಿ ಬ್ಲೂ ಕಲರ್ ಮಲ್ಪೊಲಿ ಇತ್ತ ಬೋರ್ಡ್ ನಿಕಲಿಗೆ ರಿವೀಟ್ ಟ್ವೀಟ್ ಲ ಮಾಡ್ಕೊಳ್ಳಿ. ರೀಟ್ವೀಟ್ ಏನ ಬಂದ ಅವು ಕೂಡ ನಿಕಲ ಒಂದು ಟ್ವೀಟ್ ಡಬಲ್ ಟ್ವೀಟ್ ಕೌಂಟ್ ಹಾಕೊಂಡು ಬೇತ ಕನೆಕ್ಟ್ ಆಗ್ಬೋದು ರೀಟ್ವೀಟ್ ಮಾಡ್ಕೊಳ್ಳಿ. ಮಿಟ್ಟಿಡೊಂದು ಆ್ಯರೋ ಮಾಡ್ಕೊಂಡಿದ್ರೆ ಅಡ್ಡೆ ಮಿತ್ತು ಮೋನೆ ಬರ್ದಿನಂದು ಇತ್ತು ಮೋನೆ ಬರ್ದಿನಂದು ಆ್ಯರೋ ಮಾಡ್ಕೊಂಡು ಐಕ್ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ರೀಟ್ವೀಟ್ ಒಂದು ಬರ್ಕೊಂಡು ಐಕ್ ರೀಟ್ವೀಟ್ ಕೊಡಲಿ ಅವಾಗ ಗ್ರೀನ್ ಮಾರ್ಕ್ ಬರ್ಕೊಂಡು ಅವನಿಗೆ ರೀಟ್ವೀಟ್ ಹಾಕೊಂಡು